ಪುಚ್ಚಮೊಗ್ಗರಿನಲ್ಲಿ ಹಸಿರು ಧ್ವಜ ತೆರವುಗೊಳಿಸಲಾದ ಘಟನೆ ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರವಾದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ತಾ ಇರುವವರ ಸುಳ್ಳು ಸುದ್ದಿಗಳಿಗಂತೆ ಯಾವುದೂ ನಡೆದಿಲ್ಲ. ಆ ಕಟ್ಟೆ ಸರ್ಕಾರಿ ಜಾಗದಲ್ಲಿರುವಂತಹ ಮಾವಿನ ಕಟ್ಟೆಯ ಹೊರತು ಗಣಪತಿ ಕಟ್ಟೆ ಅಲ್ಲ ಎಂದು ಪುಚ್ಚಮೊಗ್ಗರು ಮಸೀದಿ ಕಮಿಟಿ ಸದಸ್ಯ ಅನ್ವರ್ ಸಾದಿಕ್ ಮೂಡಬಿದ್ರೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕೆಲ ದಿನಗಳ ಹಿಂದೆ ನಡೆದಂತಹ ಈದ್ ಮಿಲಾದ್ ಪ್ರಯುಕ್ತ ಮಾವಿನ ಕಟ್ಟೆಯಲ್ಲಿ ಹಾಕಲಾಗಿದ್ದಂತಹ ಹಸಿರು ಧ್ವಜವನ್ನ ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಮುಂಜಾಗ್ರತಾ ಕ್ರಮವಾಗಿ ತೆರವುಗೊಳಿಸಿದ್ದಾರೆ. ಅವರ ಆ ಕ್ರಮ ಶ್ಲಾಘನೀಯವಾದದ್ದೇ. ಆದರೆ ಆ ಬಳಿಕ ಕೆಲವೊಂದು ದೃಶ್ಯ ಮಾಧ್ಯಮಗಳು ಎಲ್ಲೋ ಕುಳಿತು ತಮ್ಮ ಮನಸ್ಸಿಗೆ ಬಂದಂತೆ ಪ್ರಕಟಿಸಿ ಕೋಮು ಪ್ರಚೋದನೆ ನೀಡಿದೆ. ಆ ಮೂಲಕ ಶಾಂತಿ ಪ್ರಿಯರ ಊರಲ್ಲಿ ಶಾಂತಿಯನ್ನ ಕೆಡಿಸಲು ಯತ್ನಿಸಿದೆ. ವಾಸ್ತವ ಸತ್ಯವನ್ನ ಸಮಾಜಕ್ಕೆ ತಿಳಿಸಬೇಕಾದ ಮಾಧ್ಯಮಗಳು ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಪ್ರಕಟಿಸಿರುವುದು ತುಂಬಾ ನೋವಾಗಿದೆ ಎಂದು ಹೇಳಿದ್ರು. ಇನ್ನು ಈ ಬಗ್ಗೆ ನಾವು ಸಮಿತಿಯ ಅಧ್ಯಕ್ಷರಿಗೆ ಪೊಲೀಸರಿಗೆ ದೂರನ್ನ ನೀಡಿದ್ದೆವು. ಸರ್ವಧರ್ಮೀಯರ ಕಟ್ಟೆಯಾಗಿದ್ದ ಈ ಮಾವಿನ ಕಟ್ಟೆಗೆ ಕಳೆದ 5 ವರ್ಷಗಳಿಂದ ಬೇರೆಯ ಬಣ್ಣ ಬಂದಿದೆ ಎಂದು ತಿಳಿಸಿದ್ರು. ಈ ಸಂದರ್ಭ ಜಮಾತ್ ಕಮಿಟಿಯ ಜೊತೆ ಕಾರ್ಯದರ್ಶಿ ಖಾದರ್ ಜಲೀಲ್, ಸದಸ್ಯರಾದ ಮೊಹಮ್ಮದ್ ಅಜಾರ್, ಮೊಹಮ್ಮದ್ ತೌಸೀಫ್ ಸೇರಿದಂತೆ ಹಲವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಿನ್ನೆ ಶುಕ್ರವಾರವಾಗಿ ಉಂಟು ಸಾಮಾಜಿಕವಾಗಿ ಜಾಲತಾಣಗಳಲ್ಲಿ ಕೂಡ ಟಿವಿ ಮಾಧ್ಯಮಗಳಲ್ಲಿ ಕೂಡ ಒಂದು ಸುಳ್ಳು ಹಾಗೂ ಊಹಾಪೋಹಗಳು ಸುದ್ದಿ ಹಬ್ಬಿಸುವಂಥದ್ದು. ಇದು ನಾನು ಎಲ್ಲ ಮಾಧ್ಯಮರು ಅಂತ ಹೇಳೋದಿಲ್ಲ, ಕೆಲವೊಂದು ಮಾಧ್ಯಮಗಳು. ಅದು ನಾನು ಒಂದು ವಿಸ್ತಾರವಾಗಿ ಸಾಕ್ಷ್ಯ ಸಮೇತ ವಿವರಿಸ್ತೇನೆ. ಅದು ಏನಂತ ಹೇಳಿದರೆ ಕೋಮು ಭಾವನೆಗೆ ಧಕ್ಕೆ ತರುವಂತಹ ಅಥವಾ ಶಿವಮೊಗ್ಗದಲ್ಲಿ ನಡೆದ ರೀತಿಯಲ್ಲಿ ಘಟನೆಗಳು ಎಂಬಂತಹ ವಿಷಯಗಳು. ನೋಡಿ, ಅದಕ್ಕಿಂತ ಮುಂಚೆ ನಾನು ಆ ಘಟನೆ, ಆ ಕಟ್ಟೆ ಏನು ಎಂಬುದನ್ನು ನಿಮಗೆ ವಿವರಿಸ್ತೇನೆ. ಅದೊಂದು ಸರ್ಕಾರಿ ಸ್ಥಳ, ಅದು ನಿಜವಾಗಿ ಒಂದು ಸರ್ಕಾರಿ ಸ್ಥಳ. ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಥವಾ ಅದರಲ್ಲಿ ಯಾವುದೇ ಒಂದು ಅನುಮಾನಗಳಿಲ್ಲ. ಆ ಸಾರ್ವಜನಿಕ ಸ್ಥಳವು ಗಣಪತಿ ಕಟ್ಟೆ ಕೂಡ ಅಲ್ಲ, ಅದೊಂದು ಕೊರಗಜ ಕಟ್ಟೆ ಕೂಡ ಅಲ್ಲ, ಅದೊಂದು ಪೂಜನೀಯವಾದಂಥ ಸ್ಥಳ ಕೂಡ ಅಲ್ಲ. ಅದೊಂದು ಕೇವಲ ಒಂದು ಮಾವಿನ ಮರ. ಕಳೆದ 30-35 ವರ್ಷಗಳ ಹಿಂದೆ ತುಳುನಾಡ ಯುವಕ ಮಂಡಲ ಎಂಬಂಥ ರಿಜಿಸ್ಟರ್ಡ್ ಆದಂಥ ಒಂದು ಕಮಿಟಿ ಇತ್ತು. ಅಲ್ಲಿ ಎಲ್ಲ ಬಾಂಧವರು, ಹಿಂದೂ, ಕ್ರೈಸ್ತರು, ಮುಸ್ಲಿಮರು, ಬೇರೆ ಬೇರೆ ಧರ್ಮದವರು ಸೇರಿ ಒಟ್ಟಾಗಿರುವಂಥ ಆ ಒಂದು ಸಹಬಾಳ್ವೆಯಲ್ಲಿ ಜೀವಿಸಿರುವಂಥರದ ಆ ಸಂದರ್ಭದಲ್ಲಿ ಒಂದು ಮಾವಿನ ಮರಕ್ಕೆ ಕಟ್ಟೆಯನ್ನು ಕಟ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಇರುವುದರಿಂದ ಬಸ್ಸಿಗಾಗಿ ಕಾಯುವವರು, ದಣಿದು ಬಂದು ಕುಳಿತುಕೊಳ್ಳುವವರು, ನೆರಳಿಗಾಗಿ ವಿಶ್ರಾಂತಿ ಪಡೆಯುವವರು ಎಲ್ಲವಲ್ಲಿ ಪಡೆಯುತ್ತಿದ್ದರು. ಈ ಪಡೆಯುವಂಥ ಸಂದರ್ಭ ಇದು ನಮಗೆ ಸಾಕ್ಷಿ ಸಮೇತ ಕಾಣ್ಬೋದು. ನೋಡಿ, ಇದು ಬಹಳಷ್ಟು ವರ್ಷಗಳ ಹಿಂದೆ ನುಸ್ರತುಲ್ ಇಸ್ಲಾಂ ಯಂಗ್ ಮೆನ್ಸ್ ಮೊಹಿಯುದ್ದೀನ್ ಜುಮಾ ಮಸೀದಿಯ ಅಧೀನದಲ್ಲಿರುವಂಥ ಒಂದು ಯಂಗ್ ಮೆನ್ಸ್ ಕಮಿಟಿ ಆಗಿದೆ. ಈ ಕಮಿಟಿಯವರು ಈದ್ ಮಿಲಾದ್ಗೆ ಶುಭ ಕೋರುವಂತಹ ಬ್ಯಾನರ್ಗಳನ್ನು ಆ ಕಟ್ಟೆಯಲ್ಲಿ ಹಾಕಿದ್ದಾರೆ ಬಹಳಷ್ಟು ವರ್ಷಗಳ ಹಿಂದೆ. ಈ ಕಮಿಟಿಯವರು ಇಲ್ಲಿ ಬ್ಯಾನರನ್ನು ಹಾಕಿದ್ದಾರೆ. ಹಾಗೂ ಈದ್ ಮಿಲಾದ್ನ ಬ್ಯಾನರ್ ಅದು 2015ರಲ್ಲಿ ಹಾಕಿದ್ದಾರೆ. 2015ರಲ್ಲಿ ಹಾಕಿದ ಬ್ಯಾನರ್ ಕೂಡ ನಮ್ಮ ಹತ್ರ ಉಂಟು. ಅದಕ್ಕೆ ಡೇಟ್ ಕೂಡ ನಿಮಗೆ ಕಾಣ್ಬೋದು. 2015ರಲ್ಲಿ ಅದೇ ಮಾವಿನ ಕಟ್ಟೆ, ಅದೇ ಕಟ್ಟುಗಳ ಬಲಗಳನ್ನು ಸೃಷ್ಟಿಸಲಿಕ್ಕಂತಲೇ ಹೇಳಿ ಆಧಾರ, ಸಾಕ್ಷಿ, ಪುರಾವೆಗಳು ಇಲ್ಲ ಅಂತ ಹೇಳಿ ಇಲ್ಲದೆ ಹೇಗೆ ಇದು ಸ್ವಾಮಿಯ ಗಣಪತಿಯ ಕಟ್ಟೆ ಅಂತ ಹೇಳ್ತಾರೆ? ಯಾವ ಆಧಾರದ ಮೇಲೆ ಈ ಮಾಧ್ಯಮದವರು ಗಣಪತಿಯ ಕಟ್ಟೆ ಅಂತ ಹೇಳ್ತಾರೆ? ಇದಕ್ಕೆ ಆಧಾರಗಳೇನು? ಮಾಧ್ಯಮದಲ್ಲಿ ಅಂತ ಹೇಳಿದರೆ ಒಂದು ಸಮಾಜದ ಶಾಂತಿಯನ್ನು ಕಾಪಾಡುವಂತಹ ರಂಗಗಳಲ್ಲಿ ಅದು ಯಾವುದೇ ಆಗಿರ್ಬೋದು, ನಮ್ಮ ನ್ಯಾಯಾಂಗ ಇರ್ಬೋದು ಅಥವಾ ಶಾಸಕಾಂಗ ಇರ್ಬೋದು ಅಥವಾ ಕಾರ್ಯಾಂಗ ಇರ್ಬೋದು, ಇನ್ನೊಂದು ಅಂಗಾಂಗ ಇಟ್ಟು ಪತ್ರಿಕಾ ರಂಗ. ಈ ಪತ್ರಿಕಾ ರಂಗವು ಯಾಕೆ ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದೆ? ನಮಗೆ ನೋಡ್ಬೋದು, ನಿನ್ನೆ ಮಾಧ್ಯಮದಲ್ಲಿ ಇದು ಪವರ್ 1 ಚಾನಲ್ ಆಗಿದೆ, ಇದು ಪಬ್ಲಿಕ್ ಟಿವಿ. ಗಣಪತಿ ಕಟ್ಟೆಯಲ್ಲಿ ಹಸಿರು ಬಾವುಟವಿಟ್ಟು ಗಲಭೆಗೆ ಪ್ರಚೋದನೆ. ಯಾವ ಗಣಪತಿಯ ಕಟ್ಟೆಯ ಮೇಲೆ ಹಸಿರು ಬಾವುಟವಿಟ್ಟದ್ದು? ನೋಡಿ, ನಾನು ಹೇಳಿದೆ ನಿಮಗೆ, ಆ ಕಟ್ಟೆ ಚರಿತ್ರೆ ಹೇಳಿದ್ದೀನಿ. 35 ವರ್ಷಗಳ ಹಿಂದೆ ಅಂದು ಸಾಮಾಜಿಕ ಸರ್ಕಾರಿ ಜಾಗದಲ್ಲಿ ಬಸ್ಸಿಗಾಗಿ ವಿಶ್ರಾಂತಿ ಪಡೆಯಲಿಕ್ಕಾಗಿ ಮಾಡಿದಂಥ ಕಟ್ಟೆ ಅಂತ ಹೇಳಿ, ಅದೇ ಸಂದರ್ಭದಲ್ಲಿ ಅಲ್ಲಿನ ತುಳುನಾಡು ಯುವಕ ಮಂಡಲದ ವರ್ಷ ಕಾರ್ಯಗಳು ಅಥವಾ ನಮ್ಮ ಏನು ವರ್ಷಾಚರಣೆ ಮಾಡ್ತೇವೆ, ಆ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕ ಇದು ನಡೀತಾ ಇತ್ತು, ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಆ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಒಂದು ಕಟ್ಟೆಯನ್ನು ಮಾಡಿದ್ದಾರೆ.